ಮುದರಂಗಡಿ ಗ್ರಾಮ ಪಂಚಾಯಿತಿಯ ಸಾಂತೂರು ಗ್ರಾಮದ ಚರ್ಚೆದುರಿರುವ ಅಂಗನವಾಡಿ ಕೇಂದ್ರದ ಎದುರು 4 ಬೃಹತ್ ಮರಗಳಿದ್ದು, ಮರ ತೆರವುಗೊಳಿಸಲು ಹಿಂದೇಟು ಹಾಕುತ್ತಿರುವ ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದಾಗಿ ಅಂಗನವಾಡಿಗೆ ಮಕ್ಕಳನ್ನ ಕಳುಹಿಸಲು ಪಾಲಕರು ಹಿಂದೇಟು ಹಾಕುತ್ತಿದ್ದಾರೆ. 20ಕ್ಕೂ ಅಧಿಕ ಮಕ್ಕಳಿದ್ದ ಅಂಗನವಾಡಿ ಕೇಂದ್ರದಲ್ಲಿ ಈಗ ಕೇವಲ 10 ಮಕ್ಕಳು ಮಾತ್ರ ಇದ್ದಾರೆ. ಮುದರಂಗಡಿ ಗ್ರಾಮ ಪಂಚಾಯತ್ ಹಲವಾರು ಬಾರಿ ಈ ಬಗ್ಗೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೂ ಅರಣ್ಯ ಇಲಾಖಾಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಕೆಲಸ ಬಾಕಿ ಉಳಿದಿದೆ. ಗಾಳಿ ಮಳೆಗೆ ಯಾವ ಹೊತ್ತಿನಲ್ಲೂ ಮರ ಅಂಗನವಾಡಿ ಕೇಂದ್ರದ ಮೇಲೆ ಉರುಳಿ ಬೀಳುವ ಸಾಧ್ಯತೆ ಇದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯ ಶರತ್ ಶೆಟ್ಟಿ ಹಾಗೂ ಶಿವರಾಮ್ ಭಂಡಾರಿ ಅವರು ಆಕ್ರೋಶಿತರಾಗಿ ಮಾತನಾಡಿದ್ದಾರೆ. ನಾವು MLA ಹತ್ರ ಹೋಗಿದ್ದೇವೆ. ನಮ್ಮ ಲಾಸ್ಟ್ ಟೈಮ್ ಸಚಿವರ ಹತ್ರ ನಾವು ಶ್ರೀನಿವಾಸ ಪೂಜಾರಿ ಹತ್ರ ಹೋಗಿದ್ದೇವೆ. ಯಾವುದಕ್ಕೊಂದು ರೆಸ್ಪಾನ್ಸ್ ಬರಲಿಲ್ಲ ಇದಕ್ಕೆ. ಆದ್ದರಿಂದ ಇದಕ್ಕೆ ಬಗ್ಗೆ ನಾವು ತುಂಬ ಬೇಸರ ಆಗಿದೆ. ಯಾಕೆಂದರೆ ನಾವು ಪಂಚಾಯತಿಂದಲೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಸಾರ್ವಜನಿಕರು ಏನು ಆಗ್ತಾ ಇಲ್ಲ. ಯಾಕೆಂದರೆ ಅರಣ್ಯೀಕರಣ ಒಂದು ಮರ ಮುಟ್ಟಿದರೆ ನಾವು ಅದರ ಜೈಲಿಗೆ ಹೋಗಿ ಕೂತ್ಕೊಳ್ಳೋ ಈಗ ಕಾನೂನೆಲ್ಲ ಉಂಟು. ಸೊ ಇದಕ್ಕೆ ಏನು ಮಾಡಬೇಕಂತ ನನಗೆ ತಿಳಿತಾ ಇಲ್ಲ. ಅದನ್ನು ಆದಷ್ಟು ಬೇಗ ಇದೊಂದು ಪರಿಹಾರ ಕಾಣಬೇಕಂತ ನಾವು ಎಲ್ಲ ಊರಿನ ಜನ ಮತ್ತು ಶಾಲೆಯ ವತಿಯಿಂದ ನಾವು ಕೇಳಿಕೊಳ್ತೇವೆ. ಮುದರಂಗಡಿ ಗ್ರಾಮ ಪಂಚಾಯತ್ PDO ಮುತ್ತು ಅವರು ಪ್ರತಿಕ್ರಿಯಿಸಿ, ಈಗಾಗಲೇ ಅರಣ್ಯ ಇಲಾಖೆಗೆ ತಿಳಿಸಲಾಗಿದೆ, ಅವರು ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದರು. ನಾವು ಈಗ ಅಲ್ಲಿ ಮೊನ್ನೆ ಅವರು ಫಾರೆಸ್ಟ್ ಇದುವರೆವರನ್ನ ಕರೆಸಿದ್ದೇವೆ ಸರ್. ಮೊನ್ನೆ ಮೀಟಿಂಗ್ ಇತ್ತು ನಮ್ದು. ಮೀಟಿಂಗಿಗೆ ನಾವು ಕರೆಸಿದ್ದೇವೆ. ಅವರಿಗೆ ಕರೆಸಿ ಅವ್ರು ನೋಡಿದ್ರು. ಅವ್ರು ಏನು ಹೇಳೋದು, ಡೀಮ್ಡ್ ಫಾರೆಸ್ಟ್ ಅಂತ ಹೇಳೋದು. ಅದನ್ನೇ ಡೀಮ್ ಫಾರೆಸ್ಟ್ ಇದಕ್ಕೆ ಬಂದದ್ರಿಂದ ನಮಗೆ ಅದು ಕಡಿಲಿಕ್ಕೆ ಆಗೋದಿಲ್ಲ ಅಂತ. ಆದರೂ ನಾವು ಪಂಚಾಯತಿಂದ ನಮ್ಮ ಉಪಾಧ್ಯಕ್ಷರ ನೇತೃತ್ವದಿಂದ ನಾವು ಅದನ್ನು ಅದು ಏನು ಹೇಳ್ತೀವಿ ಗೆಲ್ಲುಂಟಲ್ಲ, ಗೆಲ್ಲನ್ನೆಲ್ಲ ಸರ್. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಮಕ್ಕಳು ಇರೋದು ಪಾಪ. ನಾಳೆ ಏನಾದರೂ ಜವಾಬ್ದಾರಿ ಇದ್ರೆ ಬರುವುದು ಆಫೀಸಿಗೆ ಬರುತ್ತೆ. ಅದಕ್ಕೆ ಅದನ್ನೆಲ್ಲ ಕಳಿಸಿದ್ದೇವೆ ನಾವು. ಮತ್ತೆ ಇವರಿಗೆ ಈಗ ಕರೆಸಿ ಹೇಳಿದರೆ ಅವರು ಡೀಮ್ಡ್ ಅವರ ಹತ್ರ ಅಧಿಕಾರಿಗಳ ಹತ್ರ ಮಾತಾಡಿ ನಾವು ಅದಕ್ಕೆ ವ್ಯವಸ್ಥೆ ಮಾಡಿಸ್ತೇನೆ ಅಂತ ಹೇಳಿ ಮೊನ್ನೆ ಮೀಟಿಂಗ್ ಕರೆದಾಗ ಮೊನ್ನೆ ಹೇಳಿ ಹೋಗಿದ್ದಾರೆ ಸರ್. ಈಗ ಮಾಡಬಹುದು ಸರ್. ಈಗ ಅಂದರೆ ನಮಗೆ ಕಡಿಲಿಕ್ಕೆ ಬಿಡಲಿಲ್ಲ, ನೀವು ಕಡಿಬಾರ್ದು ಅಂತ ಹೇಳಿದೆ. ನಾವು ಹೋಗಿ ಜನ ವಾಪಸ್ ಬಂದಿದೆ ನಮ್ಮ ವರ್ಕರ್ಸ್ಗಳಿಗೆ, ಕಡಿಲಿಕ್ಕೆ ಬಿಡಲಿಲ್ಲ ಅವರು. ಹಾಗಾಗಿ ನಾವು ಅದರಲ್ಲಿ ಒಂದು ತಿಂಗಳ ಒಳಗೆ ನಾವು ಅಥವಾ 1 ವಾರದ ಒಳಗೆ ನಾವು ಅದನ್ನು ನಾವು ಕಡಿಸುವ ವ್ಯವಸ್ಥೆ ಮಾತಾಡ್ತೇವೆ. ನಾವು ಅಲ್ಲಿ ಲೆಟರ್ ಬರೆಯುತ್ತೇನೆ ಅಂತ ಮೊನ್ನೆ ಆಫೀಸರಿಗೆ ಹೇಳಿ ಹೋಗಿದ್ದಾರೆ. ನಾವು ಮೀಟಿಂಗ್ ಕರೆದಿದ್ದೇವೆ, ಅವರನ್ನು ಮಾತಾಡಿ ಹೋಗಿದ್ದಾರೆ. ಸದಸ್ಯರ ಮುಂದೆನೇ ಹೇಳಿ ಹೋಗಿದ್ದಾರೆ ಸರ್. ಅಂಗನವಾಡಿಯಲ್ಲಿರುವ ಮಕ್ಕಳ ಪಾಲಕರು ಶೀಘ್ರ ಮರ ತೆರವಿಗೆ ಆಗ್ರಹಿಸಿದ್ದಾರೆ.